Hi. ವೆಲ್ಕಮ್ ಬ್ಯಾಕ್ ಟು ಎನ್ನ ಯೂಟ್ಯೂಬ್ ಚಾನಲ್ ಯಾನಿಗಲ್ಲ ಮೋಕೆದ ತೇಜ ಮಸ್ತ್ ಟೈಮ್ ಆಯ್ ಬಕ್ಕ ವ್ಲಾಗ್ ಮಲ್ಪರೆ ಬರ್ತದೆ ಸೊ ಬ್ಯಾಕ್ಗ್ರೌಂಡ್ಗೂ ಮತ್ತು ಆತ ತರೆ ಕೊರೆ ಪೋಚಿದೆ ಪಂಡ ಕರೆಕ್ಟ್ ಇಜ್ಜಿ ಸೊ ಎಂಕಲಿ ನೀ ಒಂಜಿ ಕಡೆಗೆ ಪಿದಾಡ್ದ ಒಡೆಗಿನಂದು ಎನ್ನೊಟ್ಟರು ಬಲ್ಲೆ ನಿಕ್ಲಿಗಿತ್ಲ ತೋಚ್ಪಾವೆ ಸೊ ಎನ್ನೊಟ್ಟರು ಏರ್ ಮತ್ತೆ ಪಿದಾಡ್ದರೆ ನಿಕ್ಲಿಗೆ ತೋಚ್ಪಾವೆ ಬಲ್ಲೆ ಒಂದು ಹೊಸಾತ್ ಜಾಯ್ನಿಂಗ್ ಹೈ ಹೆಸರು ಹಾಯ್ ಸುಕೇತಾ ಪಿಂಕಿ ಬತ್ರೆ ಅಲ್ಲ ಇಲ್ಲಿ ಹಾಯ್ 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 ಸೊ ಎಂಕಲು ಈಜು ಜನ ಇತ್ತು ಬಿದ್ದಾಡ್ದ ದೂರ ಹೋದಲ್ಲ ಏನೇನಂದು ಸ್ಟೇ ಟ್ಯೂನ್ ಈ ಸಂಡೆ ನಮಕ್ ದೂರೆಲ್ಲ ಪೋರತ್ತಿಜಿ ಸೊ ರೂಮ್ ಕುಲ್ದು ಪೋರ ಒಂದಿತ್ತು ನಮ್ಮ ಫ್ರೆಂಡ್ಸ್ ಮಾತ ಸೇರ್ದು ಪ್ಲಾನ್ ಮಂತೀನಿ ಗಾಂಧಿ ಬಜಾರ್ ದಂಚಿ ಪೋದು ಬರ್ಕವರ ಪಂದದ್ದು ಸೊ ಅವೆರದು ತುಂಬ ಎಂತೋ ರೆಡಿ ಆತ ಒಂಜಿ ರೀಲ್ಸ್ ಬಕ್ಕ ಸೆಲ್ಫೀಸ್ ಫೋಟೋಸ್ ಸ್ಟೋರಿ ಪಾಡ್ರೆಗ್ ಮತ್ತ ಬೋಡಪ್ನತ್ತ ಅಂಚ ಒಂಜಿ 2-3 ಫೋಟೋಸ್ ರೀಲ್ಸ್ ಮತ್ತ ಮಂತೊಂದು ಟೈಮ್ ಸ್ಪೆಂಡ್ ಮಂತದ್ದು ಬೊಕ್ಕ ನಮ್ಮ ಪಿದಾಡಿಯ ಅವನು ಆಮೇಲೆ ಅವನಿಗೆ ಹೇಳು ಫಸ್ಟ್ ಅವನಿಗೆ ಹೇಳು ಫಸ್ಟ್ ರೀಲ್ಸ್ ಎಂಡಾನಾಗ ಎಂಕಲ್ನ ಕ್ಯಾಬ್ ಬತ್ತ ರೆಡಿ ಇತ್ತಂಡು ಸೊ ನಮ್ಮ ಪೂರೈತೆ ಕ್ಯಾಬ್ಡೆಲ್ಲ ನಮ್ಮನ್ನ ಸವಾರಿ ಪಿದಾಡ್ದಿನ ಬಸವನ ಗುಡಿ ತಂಚಿ ಅತತ್ ಗಾಂಧಿ ಬಜಾರ್ ತಂಚಿ ಸೊ ನಿಕ್ಲ್ ರೆಡಿ ಆತ ನಮ್ಮನ ಈ ಮರ್ಲಿ ಎಸಂತವರೆಗೆ ಇಳಿರಿ ಮದ್ವೆಗಪ್ಪ ಸೀತಾ ರಾಜಾರಾಮ್ ಭಟ್ ಇಳುದಿಲ್ಲ ಎಂಕಲು ಮದಿಮೆಗೆ ರೆಡಿ ಅದು ಬೈದ ಗೈಸ್ ಎಂಕಲೆಗು ಪೋವರೆಗಿತ್ತೀನಿ ಗಾಂಧಿ ಬಜಾರ್ ದಂಚಿ ಅವ ಗೈಸ್ ಮಕ್ಕಳು ಮಾತ ಸೇರ್ದು ಅವ ಒಂಜಿ ಕಡೆ ಕಿತ್ತೆ ಲೊಕೇಶನ್ ಪಾಡ್ದು ಡ್ರೈವರ್ ಒಲ್ಲ ಬಿಡ್ದು ಪೋತೇರು ಸೊ ನಮ್ಮನ ಐತೆ ವಾಕಿಂಗ್ ಅವನು ಮಾತೇರ್ನ ಅಲ್ಲ ಅವ್ರು ಇಳಿಸಿ ಹೋದಂತ ಸೊ ನಮ್ಮ ಐತೆ ಮಾತೇರ ನಡತೋದು ಹೋಗಿಲ್ಲ ಒಂದಿ ಸೈಡ್ ಬಡ ಒಂದುಂಡು ಮೇರು ಲೊಕೇಶನ್ ಪಾಡ್ದೇರು ನಾನಲ್ಲ ಹೊಡ್ಕಣಿ ಯಾರೋ ಅವರು ಗೊತ್ತಿಜ್ಜಿ ಸೊ ನಮ್ಮನೈತೆ ವಾಕಿಂಗ್ ಒಂದುಂಡು ಗಾಂಧಿ ಬಜಾರ್ ದಂಚಿ ಗೈಸ್ ಸೊ ಮಾತೆಲ್ಲ ಬರೋದಿಲ್ಲ ಹೇಳಿ ಹೇಳ ಲೊಕೇಶನ್ ಗೊತ್ತಿದ್ರೆ ಕಮೆಂಟ್ ಮಾಡಿಗೆ ಮಸ್ತ್ ನಡಪರಿತ್ತಂಡು ಎಂಕಲಿ ಏನ್ ಪ್ಲಾನ್ ಮಂತೀನಿ ಮಂಡೆ ಇಂಕ ಜಾಸ್ತಿ ಸ್ಟ್ರೀಟ್ ಫೋಟೋಗ್ರಾಫರ್ಸ್ ನಗಲು ಸಿಕ್ಕೊಂಡು ಆಗಲು ಸಿಕ್ಕಡೆ ಇಂಚೆಪ್ಪೊಂದು ಅವೇ ನಿಂಚನೆ ಎಕ್ಸ್ಪೀರಿಯನ್ಸ್ ಮನ್ಪುಗಪ್ಪ ಅನ್ನೊಂದು ಯಾನು ಎನ್ನ ಫ್ರೆಂಡ್ಸ್ ನಗಲೆ ಟ್ರೈ ಮಾಡ್ತೆ ಸುಬಲೆ ಇಂಚ ಅಂತದ್ದು ಹಾಯ್ ಮ್ಯಾಮ್ ನಾನು ವಿಡಿಯೋ ಕ್ರಿಯೇಟರ್ ಸೊ ನಿಮ್ದು ಒಂದೆರಡು ಫೋಟೋಸ್ ಕ್ಲಿಕ್ ಮಾಡ್ಬೋದು ಬೇಡ ಒಂದೇ ಸಾರಿ ಅಲ್ಲ ಒಂದು 5 minutes ಅಷ್ಟೇ ಹೌದಾ ನಿಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆಯಾ ತೇಜಸ್ವಿ ಅಂತ ಒಮ್ಮೆ ಚೆಕ್ ಮಾಡಿ Okay. ಬಟರ್ಫ್ಲೈ ಇರೋದು ನಂದು ಅಕೌಂಟ್ ಆಯ್ತಾ ಓ ಓಕೆ ಯಾ ಡನ್ ಹಾ ಥ್ಯಾಂಕ್ ಯು ಮ್ಯಾಮ್ ವೆಲ್ಕಮ್ ಹಾಯ್ ಮ್ಯಾಮ್ ಹಾಯ್ ನಿಮ್ಮ ಹೆಸರು ನಾನು ವಿಡಿಯೋ ಕ್ರಿಯೇಟರ್ ಸೊ ನಿಮ್ದು ಫೋಟೋಸ್ ಕ್ಲಿಕ್ ಮಾಡ್ಬೋದಾ ಬೇಡ ಅನ್ಸುತ್ತೆ ನಂಗೆ ವೆಯ್ಟ್ ಮಾಡ್ತಿದ್ದೀರಾ ಮೇಡಮ್ ಯಾರಿಗೂ ಇಲ್ಲ ಮೇಡಮ್ ಯಾರಿಗೂ ವೆಯ್ಟ್ ಮಾಡ್ಲಿ ಈ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಹೇಳಿ ವೆಯ್ಟ್ ಮಾಡ್ಲಿಕ್ಕೆ ಒಂದೇ ಒಂದು 5 minutes ಅಷ್ಟೇ ಬೇಕಾದ್ರೆ ನಂದು ಇನ್ಸ್ಟಾ ಪೇಜ್ ಅನ್ನ ಚೆಕ್ ಮಾಡಿ ಏನುಂಟು ಹೇಳಿ ಮೇಡಮ್ ನಿಮ್ದು ಇನ್ಸ್ಟಾ ಐಡಿ ಅದ್ರಲ್ಲಿ ಎಂತದೂ ಇಲ್ಲ ಸದ್ಯಕ್ಕೆ ನಂದು ಮಾತ್ರ ಇದೆ ಹಿಂಗೆ ಅಲ್ಲ ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡ್ತಿದ್ದೀನಿ ನಿಮ್ದು ಪೋಸ್ಟ್ ಮಾಡ್ಬೋದು ಯಾ ಶೋರ್ ಓಕೆನಾ ಓಕೆ ಥ್ಯಾಂಕ್ ಯು ನಿಮ್ಮ ನೇಮ್ ಹೇಳಿ ಸುಕೇತಾ ಬಾಯ್ ಸೊ ಗೈಸ್ ಫೈನಲಿ ಅಂಕಲ್ ರೀಚ್ ಆತ ಹೋಗುತ್ತಂಡೆ ಅವಳು ತೋಚುಂಡ ಓ ಅವಳು
ಗಾಂಧಿ ಬಜಾರ್ ಬಣ್ಣದು ಸೊ ಅಡೆಗ್ ಬರ್ತದ ನಮ್ಮ ಎನ್ನಟುಡಲ್ಲೇರು ಅಂಡ್ 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 ವೈಷ್ಣವಿ ಫೋಟೋಗ್ರಾಫರ್ ಅಂಡ್ ಭವ್ಯ ಎಕಡೆ ಆರಿತ್ತು ಜೇರ್ ಅರೆ ಜಾಯಿನ್ ಮನ್ಪೈನಿ ನಮ್ಮ ಅಂಚ ಪಾರ್ಕ್ ಇತ್ತು ರೀಲ್ಸ್ ಮಾಡುದಾದ್ರೆ ವೈಶು ಪಾರ್ಕ್ ಇತ್ತು ಹಿಂದೆ ರೀಲ್ಸ್ ಮಾಡುಕೆ ಹಪ್ಪ ಸೀದಾ ಹಪ್ಪ ತನನ ಫೈನಲಿ ನಮ್ಮ ಎಂಟ್ರತ್ತ ಗಾಂಧಿ ಬಜಾರ್ ದಂಚಿಗ್ ನಲ್ಲ ಸುಮಾರು ಪೋವಡೆಗುಂಡು ದಯಪಂಡ ಶಾಪಿಂಗ್ ಸ್ಟ್ರೀಟ್ ಅತ್ತ ನನ್ನ ದುಂಬು ಪೋಡು ಸೊ ಬಕ್ಕ ತಿಕ್ವೆ ಬಡಾತನ ಫಸ್ಟ್ ಮನಸ್ ಮಲ್ಪ ಗಾಂಧಿ ಅಂಕಲ್ ಪಿದಾಡ್ದ ಆಂಧ್ರ ರುಚಲ್ ಬ್ಯಾಡ್ಲಕ್ ಎಂಚತ್ತನ್ ಪಂಡ ಅವನು ವೇಟಿಂಗ್ ಇತ್ತಂಡು ಸೊ ನಮ್ಮ ಅಲ್ಪಡ್ದು ಪಿದಾಡ್ದು ಬೇತೆ ಹೋಟ್ಲು ಸರ್ಚ್ ಮಲ್ಪರೆ ಶುರು ಮಾಡ್ತಾ ಬಡಾಪುಂಡು ಗಾಯ್ಸ್ ರೋಡ್ ಸೈಡ್ ಕಾತೋ ಒಂದಿಲ್ಲ ಓಡೆ ಪೋಪಿನಿ ಪಂದು ಗೊತ್ತಾ ಒಂದೊಂಜಿ ಆಣನ ಗಮ್ಮತ್ತಾದ ಪಂಡ ಯಾನ್ ಏಪ ಮತ್ತೆ ಕ್ಯಾಮರಾ ಆನ್ ಮಾಡ್ತಾ ಬತ್ತದ ಪೋಸ್ ಕೊರ್ದು ಪೋಪಿನಿ ಪಾತ್ರನ ದಾಲಜ್ಜಿ ಅಜ್ಜಿ ಕಡ್ಲೆಂದ ತಂದು ಕಥೋ ಒಂದು ಸೊಂದ ಆಚಿಗಂಗೆ ಅಪ್ಪ ಮತ್ತೆ ವಾಪಸ್ ಆಚಿಗೆ ಒಳಗೆ ಸೊ ಫಸ್ಟ್ ನಮ್ಮದ ನಾಡು ಫೈನಲಿ ವೆಜ್ ಕಂಡ್ರೆ ಆರ್ಡರ್ ಮಾಡಿದ ಶಾಪಿಂಗ್ ಅಂತಾರೆ ತಿರ್ಗರೆ ಗುಂಚುರು ಎನರ್ಜಿ. ಸೊ ಫೈನಲಿ ಅಂಕಲ್ ಆರ್ಡರ್ ಮಂತಿನ ಕೊಂಬೋ ಬಿರಿಯಾನಿ ಬತ್ತು ರೆಡಿ ಉಂಡು ಅಂಚನೆ ಒಂದು ಬಸವನಗುಡಿ ಬಿರಿಯಾನಿ ಅನ್ನೊಂದು ಹೋಟೆಲ್ ಪುದಾರು. ಸೊ ಫ್ರೆಂಡ್ಸ್ ನಗಲು ಮತ್ತೆ ತಿರುಗುದು ಮಸ್ತ್ ಸಾಕಾದು ವೆಯ್ಟ್ ಮಂತೊಂದಿದ್ದೇರು. ಪಿಂಕಿ ಅಂತೂ ವೆಜ್ ತೊಂಡಲ್ ದಾಯ ಪಂಡಲ್ ಅಣ್ಣ ಮಾಲೆ ಪಾಡ್ದಿದ್ದೇರು. ಸೊ ಎಂಕಲ್ ಮಾತ ತಿಂದು ಬರ್ಪ ಆಯ್ತು ನಡುಟೊಂಜಿ ಎಂಕಲ್ ನಾಡ್ದು ಎಂಕಲಿಗೆ ಫೈನಲಿ ಸಿಕ್ಕತೀನಿ ಅಂತ ಗೊತ್ತುಂಡೆ ಊಡ್ದಕಲ್ ನಾನೇ ಹೋಟೆಲ್ ಎಂಕಲಿಗೆ ವನ ಸಾನ ಮುಟ್ಟ ಕಣ್ಣು ತೊಜ್ಜಿ ಬಂದ್ಬರದ ಅಂಚಾದಿತ್ತುಂಡು ಬಂಜರ ಇವಕ್ಕ ಪೋದು ಪಾತೆರ್ದು ತೂನಾಗ ಆರು ನಮ್ಮ ಊರ್ದಾಗಲೇ ಆದಿತ್ತೇರು ಒಂತೆ ಪೊತ್ತು ಪಾತೆರ್ದು ಬೀಡ ಮತ ತಿನ್ನೋದು ನಮ್ಮ ಅಲ್ಪಡ್ದು ಪಿತಾಡಿಯ ಸ್ವಲ್ಪ ತೋಜುಂಡತೆ ಐಟು ಸರ್ತ ಪೊಂಡ ಬಸವನಗುಡಿ ಟೆಂಪಲ್ಗೆ ಪೋಪುಂಡು. ಬಸವನಗುಡಿ ಬಿರಿಯಾನಿ ಬಂದದ್ದು ಆರೆಲೆತ್ತದ ಪಾತೆರ್ನಿ ತೂನಾಗ ಊರ್ದಾಗ್ಲು ಒಲ್ಲು ಇಂಚನೆ ಕೆನ್ನಾಗ ಉಡುಪಿ ಹೆಬ್ರಿ ಪಂಡದು ಲಾಸ್ಟ್ ಹೆಬ್ರಿ ಡಲ್ಪ ಸಂತೆಗಟ್ಟೆ ಉಂಡೆ ಆರ್ನ ಊರು ಕೆನ್ನಾಗ ಆರು ಪಣ್ಣಿ ಎಂಕ್ ಯಾನ್ಲ ಹೆಬ್ರಿ ಪಂಡೇರು ಒಲ್ಪ ಕೆಂಡೆ ಬೇಳೆಂಜೆಗೆ. ಸೊ ಇಂಚನೆ ಸುತ್ತೊಂದು ಒಂಜಿ ಅನ್ಎಕ್ಸ್ಪೆಕ್ಟೆಡ್ ಅದು ಪೋಯ್ನಿ ಪ್ಲಾನ್ ಏದ ಅಂತೆ ಬತ್ತಿನ ಹೋಟೆಲ್ ಉಂದು. ಸೊ ಟೇಸ್ಟ್ ಮಾತ್ರ ಮಸ್ತ್ ಉಂಡು ನಿಗಲ ಅವಲ್ಲ ಅಂಡ ತಿರ್ಗೊಂದು ಬುಲ್ ಟೆಂಪಲ್ ದಂಚಿ ಅಂಚಿ ಬುಲ್ ಟೆಂಪಲ್ ಉಂಡು. ಸೊ ಬುಲ್ ಟೆಂಪಲ್ ದಂಚಿ ಬತ್ತಂದ ಹೊರ ಬಸವನಗುಡಿ ಬಿರಿಯಾನಿ ಅಡೆಗೆ ಬತ್ತದು ಟ್ರೈ ಮಲ್ಪ್ಲೆ ಮಾತೇನ ಹೆಂಗಿತ್ತು ರೌಡಿ ಟೇಸ್ಟ್ ಹೆಂಗಿತ್ತು? ಟೇಸ್ಟ್ ಒಳ್ಳೆದಿತ್ತು. ಲಾಯ್ಕಿತ್ತು. ನಾನು ಎಂಕ್ಲಿ ತಿಂದ್ರೆ ಬರ್ತೀನಿ ಎಂದು ಎನ್ನ ಹೊಸ ಅಸಿಸ್ಟೆಂಟ್ ಅಪಾಯಿಂಟ್ ಆಗ್ತಾರೆ ವಿಡಿಯೋಗ್ರಾಫರ್ ಆರು ಎನ್ನ ಯೂಟ್ಯೂಬ್ ಇದು ಟೈಮ್ ವಿಡಿಯೋ ಪರೆ ಜನ ಎತ್ತಿತ್ತು ಎನ್ನ ಹೊಸ ಅಸಿಸ್ಟೆಂಟ್ ಶ್ರೀಜಿತ್. ಸೊ ಎಂಕಲ್ನ ಸ್ವೀಟ್ ಪೀಡ ರೆಡಿ ಆಗುಂಡು ಅಂಚಿಡು ಹೋಟೆಲ್ ಒನಸ್ ಪಂಜರಾತ್ ಗೈಸ್ ಆಯ್ತಾ ವಾವ್. ಸೊ ನಮ್ಮನ್ನ ಸ್ವೀಟ್ ಬೀಡ ರೆಡಿ ಗೈಸ್. ಆರ್ ಯು ರೆಡಿ? Yes. Cheers. ನಾಂಡು ಮಾತೆಲ್ಲ ಬಾಯಿಗೆ ತಿಂದು ಒಂದು ದಿಕ್ಕ ಬಾಳದು ಬರ್ತದೆ ಗೈಸ್. ಸ್ವಲ್ಪ ಬಿರಿಯಾನಿ ತಿನ್ಲೆ ಬರೀ ತಂಗಡಿ ಬರ್ತದೆ ಸ್ವೀಟ್ ಬಿರಿಯಾನಿ ತಿನ್ಲೆ ಸೂಪರ್ ಕಾಂಬಿನೇಷನ್ ಗೈಸ್. ತುಂಪೋಯ್ ನಮ್ಮ ಫೋಟೋ ಶೂಟ್ ಆವೊಂದುಂಡು ಗೈಸ್. ಸೊ ನಮ್ಮ ವೇಟಿಂಗ್
ವೈಟಿಂಗ್ ಎಂತಾದ್ರು ಮಾತಾಡಿ ತಕೊಂಡಿ ಮಾತಾಡ ಗೊತ್ತಿಲ್ಲ ನಾ ಫೋಟೋ ಪೋಸ್ ಕೊಡ್ತಿದ್ದೆ ವೈನಿ ನಿಂಗೆ ಫೋಟೋ ಅಲ್ಲ ವಿಡಿಯೋ ಅದು ಗೈಸ್ ಎಂಚಿನ ಗೊತ್ತನೆ ಎಂಕ್ ದೂರನ ಔಟ್ ಸೈಡ್ ಬತ್ತಿನಪ್ಪಾಗ ಎಂಕ್ ಏನು ದಾದ ಪಂಡ ನಿಮ್ಗೂ ಹಂಗೆ ಅನ್ಸುತ್ತೆ ಹೇಳಿ ಹಾ ಅಂದ್ರೆ ಇಷ್ಟ ಅಂದ್ರೆ ಅಲ್ಲ ಅಂದ್ರೆ ಎಷ್ಟ್ ಚಂದ ರೆಡಿ ಆಗಿ ಬತ್ತ ಈಗ ರೀಲ್ಸ್ ಹಂಗೆಲ್ಲ ಕಾಣಿ ಅಂದ್ರೆ ಎಲ್ಲರೂ ಹಲೋ ಗೈಸ್ ನಾನು ಹಲೋ ಗೈಸ್ ಅಲ್ಲ ಸಾರಿ ಹಲೋ ಮೇಡಮ್ ನಾನು ಕಂಟೆಂಟ್ ಕ್ರಿಯೇಟರ್ ಫೋಟೋಗ್ರಾಫರ್ ಹಂಗೆಂತಾದ್ರು ಹೇಳಿ ನಿಮ್ದು ಒಂದೆರಡು ಫೋಟೋಸ್ ಕ್ಲಿಕ್ ಮಾಡ್ಬೋದಾ ಹಂಗೆ ಹಿಂಗೆಲ್ಲ ಅಂತಾರಲ್ಲ ನಂಗೂ ಹಂಗೆ ಆಸೆ ನನ್ನ ಎಂತಕ್ಕೆ ಎಂತಿಲ್ಲ ನಮ್ಗೆ ಎಂತಕ್ಕೆ ಸಿಕ್ಕುದಿಲ್ಲ ಇಲ್ಲಿ ಜನ ಎಲ್ಲ ಹುಡ್ಕೊಂಡ್ ಬರ್ತೀರಿ ಆ ಉದ್ದಲೆ ಗೈಸ್ ಹೆಂಗ್ ಫೋನ್ ಪತ್ತಾರೆ ಅಪ್ಪುಜಿ ಎಂಕಲೆ ಏಜ್ ಲಾಯ್ಕದ ಎಂಕಲೆ ಎಲ್ಲ ಇಂಚ ರೋಡ್ ಸೈಡ್ ಮತ್ತ ಉಂಟು ದಿಪ್ಪನಗ ನೀವ್ ಹೇಳದ್ದ ನಂದು ಬೀಡ ತಿಂದು ಬರ್ತೀನಿ ಗೈಸ್ ಮಸ್ತ್ ಟೈಮ್ ಮಾಡ್ತೀನಿ ಅಂದೆ ಊರು ಪೋಯಿನಪ್ಪಾಗ ತಿಂದಿತ್ತೆ ಇತ್ತ ಬೆಂಗಳೂರು ಸೆಕೆಂಡ್ ಟೈಮ್ ದಯಪಂಡ ಮೇಲ್ ಅವರ ಕಂಡು ಕೊಡ್ತೇರು ಅಲ್ಲ ಏನಪ್ಪ ಏರಂಡಲ್ಲ ಒಂದು ವಿಡಿಯೋ ತುಂಡ ತುಳು ತಗಲಾಡಿ ಏರಂಡಲ್ಲ ಅವಡು ತುಂಡ ಎನ್ನಲ್ಲ ಒಂದ್ ಇಂಚನೆ ಒಂಜಿ ಫೋಟೋ ದೆತ್ತ ಪಾಡ್ಲೆ ಮಾರ ರೀಲ್ಸ್ ಗಾಯ್ಸ್ ದಾದ ಏನಿಗ್ಲು ಅಲ್ದ ನಮ್ಮ ವಯಸ್ಸು ನಮ್ದು ಹಿಂಗೆ ಇಂತ ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ಬಂದು ಅಲ್ಲ ಬಂದು ಫೋಟೋ ತೆಗ್ದು ಬಂದು ಫೋಟೋ ತೆಗ್ದು ಹಾಕಕ್ ಎಷ್ಟ್ ಚಂದ ಸುತ್ತಿರ್ಗುತ್ತಲ್ಲ ನಾವು ಸುತ್ತ ತಿರ್ಗುದಲ್ಲ ಅವ್ರ ಹತ್ರ ಹೊರ ತಗುದಿಲ್ಲ ನಾವ್ ಅಷ್ಟು ಕರ ಬಿತ್ತ ಅಯ್ಯೋ ಡೌಟ್ ಯಾವ್ದು ಕರ ಬಿತ್ತ ಚಂದ ಇತ್ತ ಇದ್ರು ಇರ್ಲಕ್ಕೇನು ಅಲ್ಲ ಓನ್ಲಿ ಗಾಡ್ ನೋಸ್ ಅವ್ರದ್ದೆಂತಲ್ಲಿ ಆಗಲ್ಲ ಮುಗಿಯುಜಿ ಗೈಸ್ ಅಂಕಲ್ ಬೈದಿನಿ ಶಾಪಿಂಗ್ ಗಮ್ಮತ್ ಹೆಂಚಿನ ಪಂಡ ಈ ಪೊಂಜವ ಬಿರಿಯಾನಿ ತಿಂದಿ ಇನ್ ಹೊರಡುವಲ್ಲ ಇಲ್ಲ ಕ್ಯಾಬ್ ಬುಕ್ ಮಾಡುದಾಗೆ ನಮ್ಮ ಬೈದಿನಿ ತಿರ್ಗಾರಿ ಗಾಂಧಿ ಬಜಾರ್ ಈ ಪೊಂಜವನ ಸ್ಮಾಲ್ ಮಿಸ್ಟೇಕ್ ಅಲ್ಲ ಬಿಗ್ ಮಿಸ್ಟೇಕ್ ಅಲ್ಲ ಹೌದ ಬಂದದ್ ಮೇನ್ ತಿಂಗೇ ಮರ್ತು ಬಿಟ್ಟಿರು ಆಗ ಗೋಲ್ಗಪ್ಪ ಪಾಪ ಮಗು ಕಣ್ಣು ಮುಚ್ಚಿಯೇ ಹೋಯ್ತು ಪಾಣ್ ಪಿರೌಡು ಕುಲ್ದಿನ ಮುಚ್ಚದೇ ಹೋತು ನೈಟ್ ರಿಯಾಕ್ಷನ್ ಓದಿಲ್ಲ ಮಾತ್ರ ಎಂಕಲೇನು ಏತು ಫೇಮಸ್ ಆವೊಂದಿಲ್ಲ ಸೈಡ್ ಇಂಚಿ ಬೇಲ ಕೈ ಕೊರ್ ಸಾರಿ ಅವು ಮಸ್ತ್ ದೂರ ಅಕ್ಕ ನಡ್ದಂಗ್ ಹೊಡ್ದ ಅಷ್ಟಾಯ್ತು ಇಜಿನ ಕೈ ಇಂಚ ಬಿಡಂಗ ಮಾಡ್ಲಿಕ್ಕೆ ಬಲ 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 ಚಕ್ ಅಡ್ಡ ಮತ್ತ ಬರ್ಪಿಂದಾದ ಬಲ ಬಲ ಹಾ ಫೈನಲಿ ಗೈಸ್ ಯಾನ್ ಎನ್ನುದಿತ್ತಿನ ಒಂಜಿ ಶೂಟ್ ಮಾಡ್ತೆ ಲಲಲಲ ಖುಷಿ ಒಂದುಂಡು ಸಿಗುದು ಗೈಸ್ ನಿಮಗೆ ಎಲ್ಲ ಶಾಪಿಂಗ್ ಗೈಸ್ ತೂಲೆ ಗೈಸ್ ಅಂಕು ಬಾಯಿ ಬೇನೆ ಬುಜಗೆ ನಾಯೆ ಹಾಯ್ ಎಲ್ಲಿದಾಗದ್ದ ಕಡಿಗೆ ಹೋಗಿ ತಕಂತ್ರ ಅಡಿ ಅಂಗಡಿ ಕದ್ದು ತಿಂದದ ಅವ ಹೇಳ್ದಂತ ಎಂಕ್ ಬೇಕು ನಂಗೆ ಬೇಕು ಪಿಂಕ್ ಚಪ್ಪಲಿ ನಂಗೆ ಪಿಂಕ್ ಚಪ್ಪಲಿ ಬೇಕು ಏನಾಯ್ತು ಸುಮಾರು ವರ್ಷ ಈ ಅನ್ನ ಕವರ್ಗೆ ವರ್ಷ ಅಂತ ಪಂಡ ನಂದು ಫೋನಿಗೂ ಬೇಕಿರ್ತಿದೆ ಏನ್ ಬರೀ ಮುಚ್ಚುಳಿ ಕವರ್ ಫೋನ್ ಎಂತ ಫೋನ್ ಕೇಸ್ ಅಲ್ಲ ಫೋನ್ ಮುಚ್ಚುಳಿ
ನಮ್ದು ಇಲ್ಲೇ ಇಲ್ಲ. ಆಯ್ತು ಫೋನ್ ಮುಚ್ಚಲಿಗೆ ತಂದ್ರೆ ಬರ್ತಿದ್ದೀನಿ ಗೈಸ್ ನಮ್ಮ ಅರೆಗೆ ಶ್ರೀಜಿತ್ ಅರೆಗೆ ನಿಮ್ದು ಫೋನ್ ಮುಚ್ಚಲಿ ತಕೊಂಡಾಯ್ತಾ ಚಿಕ್ಲ ಹುಡುಕಿರ್ತಾರೆ. ಇದು ಚಿಕ್ಕದಿಲ್ಲ, foreign export. ಫಾರಿನ್ ಎಕ್ಸ್ಪೋರ್ಟ್ ನಿಮ್ಮನ್ನ ಎಕ್ಸ್ಪೋರ್ಟ್ ಮಾಡ್ರಕ್ಕೇನು ಸ್ವಲ್ಪ ಆಚೆ ಈಚೆ ಆಗ್ತದೆ. ಜೀತ ಇದೆಂತ ಸಕ್ಕರೆ ಕಲ್ಲು ಕಟ್ಟದಿದ್ದೀರ ಕಲ್ ಸಕ್ಕರೆಗೆ ಕಲ್ ಸಕ್ಕರೆ ಅಲ್ಲುಂಟು ತುಳುಟು ಪಾತ್ರೆ ಅದು 100 This one cute, see, wish, butterfly. ಎಂಕಲ್ನೇ ಅಂಗಡಿ ಪಂಪಿಲ್ಲ ಕಬ್ಬ ಬುಡಪತ್ತು ಒಂದುಲ್ಲ ಗೈಸ್ ಅಂತ ಹೇಳಿ I like this kind. Both are same. ಇಂಗ್ಲಿಷ್ ಇದು ಹುಳ ಬಂದಿತ್ತಿಲ್ಲ ಇದು ಪಿಂಕ್ ಸ ಚಂದ ಇತ್ತು ಕಣ್ ಅಲ್ಲ ಇದೆಲ್ಲ 100 ಸಿ ನೈಸ್ ಅಲ್ಲ ವಾವ್ ಗೈಸ್ 100 ಸೊ ಕ್ಯೂಟ್ ಅಕ್ಕ ಪರ್ಸಿಗೆ ತುಂಬಿಸೋದು ಕಂಡ್ರೆ ಯಾಂದೆತ್ತ ನಂದಿಚ್ಚಿ ಆಲ್ರೆಡಿ ಅನ್ನೋಡು ಒಂದು ಪರ್ಸ್ ಉಂಡು ಆಯ್ತು ಕಾಸೆ ಐತಿ ನಾನು ಒಂದೇನು ಪರ್ಸ್ ಯಾನಿನ ಮಲ್ಗಿನ ಅತ್ತ ಗೈಸ್ ವಿಚ್ ಒನ್ ಇಸ್ ಗುಡ್ ಎಂಕತ್ ಮೇರೆಗು ಉಂದ ಪಲ್ಲೆ ಮಾರ ಬೇಗ ಗೈಸಿಗೆ ಕೇಳ್ತಾ ಇದ್ದು ನಾನು ಯಾವ್ದು ಗೈಸ್ ಯಾವ್ದು ಗೈಸ್ ಅವ್ರು ಹೇಳುದಿಲ್ಲ ನೀನು ಕಮ್ಮ ಹೊಸ ಫೋನ್ ಮಾರೆ ಚಂದ ಆಯ್ತು ಅಲ್ಲೇನ ಬ್ಯಾಗ್ ಶುರುವಾದಂಡು ನಿನ್ನಡ ಒಂಜಿ ಪಾನ ಏತ್ ಬ್ಯಾಗ್ ಉಂಡುದೆ ನಿಂದ ಒಂಜಿ ಏತ್ ಬ್ಯಾಗ್ ಉಂಡು ಮೂಜಿ ಕುಲ್ಲಲ್ಲ ರೂಮ್ ತುಂಬಾ ಮೊಲ್ಲನೆ ಬ್ಯಾಗ್ ರಾಸಿ ಉಂಡಲ್ಲ ಪಸೊಂದು ನೇಲೊಂದು ಲೋಲ್ ಕೂಡ ಆಯ್ತು ಏನ ನಾಟಕದಾಲ ಕಮ್ಮಿಜ್ಜಿ ಚೋಕುಂದತೆ ಗೈಸ್ ಒಮ್ಮೆ ನಾ ಫೋನ್ ಎಂಚ ಹಲೋ ಯಾರು ಮಾತಾಡೋದು ಕೇಂತಿಲ್ಲ ಹಲೋ ಓ ಹಲೋ ಕಾಣ್ರ ಫೋನ್ ಕಾಣ ಹಲೋ ಕೇಂತಿತ್ತ ಅದು ಪೂರ 150ಗೆ ಎಂಚತ್ತು ಒಂದು ಬಕ್ಕ ಏನ್ ತೋಜವೆ ಒಂದು ಒಂದು ಪೂರ ನಿಖಲಿಗ ಗಾಂಧಿ ಬಸ್ 150ಗೆ ತಿಕ್ಕಂದು ಏನ್ ಡ್ರೆಸ್ ತೂನಾಗ ಹಿಂದೆ ಗೈಸ್ ಸೂತು ಯಾರ್ಲ ತೂವರೆ ಬಲ್ಲಿ the famous hotel ವಿದ್ಯಾರ್ಥಿ ವಾಮನ ಜನ ತಲೆ ಗೈಸ್ ಎಂಚ ರಾಶಿ ಉಂಟದೆ ಕ್ಯೂ ಉಂಟದೆ ಲೆಕ್ಕ ಒಂದು ಕೋಡೆ ಎಂಚಿನ ಬೋಡನ ಫುಲ್ ರಶ್ ನೆನ್ನೆ ಮೋಲರ್ತಿ ಮೂಲೆ ಸ್ಟಕ್ ಅದು ಪೋತೋಲ್
ಕಲರ್ ಕಲರ್. ಹೇ ಗೈಸ್, ಸಂಡೇ ಬತ್ತಂಡು ನಮ್ಮ ಇಂಚನೆ ತಿಂಡಿ ತಿನ್ನೊಂದು ಔಟ್ ಸೈಡ್ ಲ ಬತ್ತಾಂಡು ತಿರ್ಗದಾಂಡು ಶಾಪಿಂಗ್ ಮಾತಾಂಡು ನಾನು ಎತ್ತ ರಿಟರ್ನ್ ಪಿದಾಡ್ನು ಹಾಂಡ್ ಸಂಡೆ ಸೈಯ ಬತ್ತ ಸೈಯ ಪೋಂಡು ಅಂಚ ಕಾಸುಲ ಅಂಚನೆ ಒಂಚೂರು ಪೋಂಡು ದಯಪಂಡ ಈ ಮಂತ್ ಎಂಡ್ ಯಾನ್ ಊರಿಗೆ ಪೋಂದುಲೆ ಗಾಯ್ಸ್, ಯಾನ್ ಊರಿಗೆ ಬರೋದಿಲ್ಲೆ. ಸೊ ಆಯ್ತಾ ಒಂಚೂರು ಶಾಪಿಂಗ್ ಇತ್ತಂಡು ಅಮ್ಮಗ ಅದನ್ನ ಮತ್ತೆ ದೆತ್ತೊಂಡ್ರೆ ಆಯ್ತಂಡೆ ಅಂಚಾವೇನ್ ಮತ್ತೆ ದೆತ್ತೊಂಡೆ. ಸೊ ನಾನು ಎಂಕಲ್ ಪಿದಾಡ್ನಿತ್ತೆ ಒಂದು ಈವ್ನಿಂಗ್ ವೈಬ್ ನವನ ಫೈನಲ್ ಶುಡ್ ದೆತ್ತೊಂದೊಂದು ಇಂಚನೆ ಉಂತೊಂದೊಂದು ಒಂಚೂರು ಟೈಮ್ ಸ್ಪೆಂಡ್ ಮಂತೊಂದಿಲ್ಲ ಮಾತೆಲ್ಲ. ಸೊ ಮಸ್ತ್ ಎಂಜಾಯ್ ಮಾಡ್ತಾ ದಾದ ಮತ್ತೆ ದೆತ್ತೊಂಡೆ ಏನಂಚ ಇಯರಿಂಗ್ ದೆತ್ತೊಂಡೆ ಎಂಕ ಮಸ್ತ್ ಇಷ್ಟ ಅಂಡ್. ಸೊ ನಮಗ್ ದಾದ ಲೈಕ್ ಹಾಕೊಂಡವೇನು ಅಪ್ಪಗನೆ ದೆತ್ತೊಂದು ಬಿಡೋರು ದೇವಂಡ. ನೆಕ್ಸ್ಟ್ ಬಂದದ್ದು ನಮ್ಮ ಇಪ್ಪನ ಆಯ್ಚೆ ಏರಿ ಗೊತ್ತು. ಇಪ್ಪನಾಗ ದೆತ್ತೊಂದೊಂದು ಎಂಜಾಯ್ ಮಾಡ್ತೊಂದು ತಿನ್ನೊಂದು ತಿರ್ಗೊಂದು ಗಮ್ಮತ್ ಮಾಡ್ತೀನಿ. ಹಾಯ್, ನೀವು ಅಲ್ಲಿ ಇರ್ತೀರಲ್ಲ? ಎಲ್ಲಿರ್ತೀವಿ? ಅದೇ ಅಲ್ಲಿ ಅಲ್ಲಿ ಅಂದ್ರೆ ಅಲ್ಲಿ ಅವಾಗ ಆ ಕಡೆ ಕುತ್ಕೊಂಡಿದ್ರು ಅವರು. ಅಲ್ಲಿ ಹೋಟ್ಲಲ್ಲಿ ಇದ್ರಲ್ಲ ಅವಾಗ ಅವ್ರೆ ಅಡಿಗೆ ಮಾಡಿ ನಾನು ಎಂತ ನಿಮ್ಮ ಹೆಸರು ಎಂತ? ವೈಷ್ಣವಿ. ಗಟ್ಟಿ ಹೇಳಿ ಸ್ವಲ್ಪ. ವೈಷ್ಣವಿ. ಎಲ್ಲಿರೋದು? ಬ್ಯಾಂಗ್ಳೂರ್. ಎಂತ ಮಾಡುದು? ನಾವು ಜ್ಯುವೆಲ್ರಿ ಡಿಸೈನರ್. ವಾವ್, ನೈಸ್. ನಿಮ್ಮ ಊರು? ಕುಂದಾಪುರ, ಪಕ್ಕ ಕುಂದಾಪುರ ಹುಡುಗಿ. ಕುಂದಾಪುರ ಹೆಣ್ಣು? ಎಸ್. ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ. ಇವ್ರು ಯಾರು ನಿಮ್ ಜೊತೆ ಬಂದದ್ದು? ಅವ್ರು ನನ್ನ ಕೊಲೀಗ್. ಕೊಲೀಗ? Yes. ಅನ್ಕೊಂಡೆ. ಶಿ ಇಸ್ ಮೈ ಸಿಸ್ಟರ್ ಭವ್ಯ. ಹಾಯ್. ನೀವು ಅವ್ರ ಜೊತೆನೇ ಇರೋದಾ? ಯಾ ಮ್ಯಾಮ್. ಸಂಡೇ ಹೇಗೆ ಎಂಜಾಯ್ ಮಾಡಿದ್ರಾ? ನಾವು ಇವತ್ತು ಫುಲ್ ಎಂಜಾಯ್ ಮಾಡಿದ್ವಿ. ನಾವು ಇಲ್ಲಿ ಬಂದ್ಬಿಟ್ಟು ತುಂಬಾ ಎಂಜಾಯ್ ಮಾಡಿದ್ವಿ. ನಾವು ಅವಾಗ 1 ಗಂಟೆಗೆ ಬಂದಿದ್ವಿ. ಫುಲ್ ಶಾಪಿಂಗ್ ಆಯ್ತು. ಇವಾಗ ಹೋಗ್ಬೇಕು ರೂಮ್ಗೆ. ಚಾ ಕುಡಿಲಿಲ್ಲ, ನಿದ್ರೆ ಬರ್ತಿತ್ತು. ನೀವ್ ಹೆಂಗ್ ಇಟ್ಕೊಂಡಿದ್ರಿ ಗೊತ್ತಾ ಮೈಕ ಸರಂಗೆ? ಸಾರಂಗೆ. ಸಾರಂಗೆ. ನೀವು ಫ್ಯಾನ್ ಅವರದ್ದು ಕೊರಿಯನ್ಸ್? ಮಂಡೆ ಮೇಲೆ ಹೆಡ್ಗೆ ಹಿಡ್ಕೊಂಡು ಹೊರಟಿದ್ದಾಳೆ. ಅದು ಸಾರಂಗಿ ಬೇರೆ, ಈ ಸಾರಂಗಿ ನೋಡಿ ಗೈಸ್, ಇದು ಸಾರಂಗಿ. ಕಂಸಮಿದಾ ಖುಷ್ಬುರಾ ಕಂಸಮಿದಾ. ನಾನೈತೆ ಪಿದಾಡ ಟೈಮು ಮಾತಾಡ್ ಟೈಮ್ ಸ್ಪೆಂಡ್ ಮಂತು ನಿಂಚನೆ ಮರ್ಲು ಕಟ್ಟೊಂದು ಪಾತೆರೊಂದು ಎಂಕುಲು ಪಿದಾಡೊಂದು ಐತೆಗ ಇಶ್. ಅವನು ಅದೊಂದೇ ಡೈಲಾಗ್ ಆಯ್ತಾ, ಹಾಯ್ ಬಾಯ್. ವಾಕಿಂಗ್ ಅಂತ ಬರೋಂದಿತ್ತು ಅಪ್ಪಗ ಎಂಕಲಿಗೆ ಒಂದೊಂಜಿ ಚಿಕನ್ ಮೊಳೆಗ್ ಪೂದೆತನ್ನ ಮರ್ಲತ್ತ ಅಂಚ 100 ರೂಪೀಸ್ ಬೊಕ್ಕೆ ಮಂತ್ ಕೋರ್ ಪರಾಕೆಂಡೇರು ಮೇರ್ ಓಕೆ ಪಂದ್ ಕೊರಿಯರ್ ಅಂಚರಿ ಒಂದೊಂಜಿ ಹೋದಿತ್ತುಂಡು ಯಾನ್ ಎಂಕೊಂದು ಫ್ರೀಕ್ ಕೋರ್ ಪರಾಕೆಂಡಿಗೆ ತನಿ ಗೈಸ್ ಚಕಂಡದ. ವಾವ್, ಮೇರೆ ಪನ್ನಿ ಪಾಪಲ್ಲಿ ರೋಸ್ ಇಲ್ಲ ಗೈಸ್ ಮಾತೆಲ್ಲ ಫೋಟೋ ದೆತ್ತನೊಂದು ಸೋಂದೇರ್ ಫ್ಲವರ್ದ ಏರೆಗ್ ಫ್ಲವರ್ ಇಷ್ಟ ಆಗ್ತತ. ಏರೆಲ್ಲ ತಿಂಡಿ ದೆತ್ತನ ತಿಂತಾರೆ ಇಂಚ ಫ್ಲವರ್ ಇಂಕಲಿಗೆ ಅದು ದೆತ್ತನ ತಿಂತಾರೆ. ಎಂತ ಫ್ಲವರ್ ತಿಳಿ ಚಿಕ್ಕ ಚಿಕ್ಕ ಚಿಕ್ಕ. ಶಾಪಿಂಗ್ ಮಾತಾಂಡು ತಿರ್ಗದು ಮಾತಾಂಡು ನಾನು ಈವ್ನಿಂಗ್ ದಾದನ್ಲ ಬಂಜಿಗೆ ಪಾಡೋಡ ತಪ್ಪನೊಂದು ಎಂಕುಲು ಅವಲೇತಿನ ಕೇಕ್ ಕರ್ಗ್ ಬತ್ತ ಅವಳು ಸಮೇತ ಎಂಕಲೇ ಸಿಕ್ಕಿದಿ ಊರಿದ್ದಾರೆ ಇನಿ ದಾದನ ಗೊತ್ತಿರ್ಜಿ ಪೋಯ್ನವಳು ಪೂರ ಊರ್ದಾಗಲೇ ಸಿಕ್ಕೊಂಡಿದ್ದೀರಿ. ಲಾಸ್ಟ್ ಎಂಕಲ್ ಬತ್ತೀನಿ ದಾದನಲ್ಲ ಐಸ್ ಕ್ರೀಮ್ ಗಡ್ಬಡ್ ಮತ್ತು ತಿನ್ಕಂಡು ಅಲ್ಪಲೆ ಎಂಕಲೆ ತಿಕ್ಕದಿನಿ ಒಂಚಿ ಊರುದಾದು ಇನಿ ಎಲ್ಲಿ ಕಂಡ್ರು ನೀವು ಪಾಪರೆಗೆ ಕಲ್ಲ ಡಿಸ್ಕಷನ್ ಕೇಂದ್ರ ಮಂಡೆ ವೆಚ್ಚ ಅಂದೆ. ಗೈಸ್ ಎಕಾರ್ದಿಂಚಿ ತೋಂದಲೆ ಒಂಜಿ ಕಾಂಡೆ ತುಲೊಂದೇರು ಎಕಾರ್ದಿಂಚಿ ಪದ್ಯ ಪನೊಂದುರ್ಲೇರು ಎಷ್ಟ್ ಶೋಕ್ ಪದ್ಯ ಪನೊಂದುರ್ಲೇರು ಗೊತ್ತುಂಡೆ. ಗೊತ್ತಲೇ ಊರ್ದ ಟಚ್ ಕೊರ್ದು ಎತ್ತು ಶೋಕ್ ಮಂತದೇರು ಮುಟ್ಟಲೆ ಮತ್ತ ಅದು ಇದು.
ಫ್ರೆಂಡ್ಸ್ ನೊಟ್ಟು ಬತ್ತನ ಒಂಜಿ ಫೋಟೋ ಬೋಡತ್ತೆ ಅಂಚ ಅವಲಂಜಿ ಫೋಟೋಸ್ ಮಾತ ದೆತ್ತದು ಫೈನಲಿ ಎಂಕಲ್ನ ಆರ್ಡರ್ ಎಲ್ಲ ಕೊರ್ದಾಂಡು ಆರ್ಡರ್ ರೆಡಿ ಮಲ್ಪರೆ ಶುರು ಮಂತಾಂಡು ಎಂಕಲಂತೂ ಅವಲೇ ಕಲಿಟು ತೋದು ಕತೋಂದಿತ್ತ ಸೊ ಫೈನಲಿ ಎಂಕಲ್ನ ಆರ್ಡರ್ ಮಾತ ರೆಡಿ ಉಂಡು ನಮ್ಮತ್ತೆ ತಿಂದು ನನ್ನ ಎಂಕಲ್ ರಿಟರ್ನ್ ಪಿತಂಡ ಟೈಮ್ ನಿಕ್ಲಿಗೆ ಚಿಕ್ಕ ಬಕ್ಕ ಗೈಸ್ ಎನ್ನ ಸ್ಪೆಷಲ್ ಮಗಲ್ನ ಮತ್ತ ಗಡ್ಬಡ ಒಂಡ ನಾರ್ಮಲ್ ತಿಂತೀನಿ ಅತ್ತ ಅಂಚ ಏನ್ ಇದೆಂತ ಎಲ್ವಿಸ್ ಅಂತ ಇದ್ದದು ಎಂಚಿನ ಪುದಾರ ಗೊತ್ತಿಚ್ಚಿ ಸೊ ಟ್ರೈ ಮಾಡ್ಕೋಗಾಯ್ತು ಗೈಸ್ ರೆಡ್ ಸ್ಪೂನ್ ಗೈಸ್ ಟ್ರೈ ಮಾಡ್ತೀರಾ ಹೌದಾ ಒಂದು ದಿನ ಹಿಡ್ಸತ್ತ ಹೆಸರು ಮಾಡ್ಕೊಚ್ಚೆ ವಯಸ್ ಬೀಳುತ್ತೆ ಈಗ ಬಗತ್ತಾ ಜಲ್ದಿ అది నాకు ఆల్మోస్ట్ చికెన్ నాకు నా పూర హోటల్ ఊర్లో ఇంక ఇది పూర పోయింది ఊర్లో కన్నా ಸರಿ ಈ ಜಾಸ್ತಿ ಅದು ಇನ್ಕೊಳ್ಳೋದಿಲ್ಲಮ್ಮ ಹಂಗ So guys, yang tidur tiku charge ji ho. Saka? Guys, na beach ಗೆ ಬಂದಿದೆ. ಈಗ ದೋಣಿ ಸಾಗಲಿ ಮುಂದೆ ಹೋಗಲಿ ಪನ್ನೊಂದು ನಮನ ಸವಾರಿ ಪಿದ್ದಾಡ್ ನೀ ರಿಟರ್ನ್ ರೂಮ್ ದಂಚಿಗ್ ಕಾರ್ದಾರ ಸಾಂಗ್ ಪಡ್ದಿತ್ತೇರ್ ಯಾನಂತ ಫ್ರಂಟ್ ಹಿಡ್ಕೊಳ್ಳೊಂದು ಎಂಜಾಯ್ ಮಂತೊಂದು ಸಾಂಗ್ ಪನ್ನೊಂದು ಮರ್ಲು ಕಟ್ಟೊಂದು ಏನೊಂಜಿ ಫೀಲ್ ಗುಡ್ ಫೀಲ್ ಈವ್ನಿಂಗ್ ವೈಬ್ ಸೊ ಎಂಜಾಯ್ ಮಂತೊಂದು ನಮ್ಮ ರಿಟರ್ನ್ ಪಿದ್ದಾಡಿಯ ತೋರದೇ ಇಲ್ಲ ಚಂದ ಅಂತ ಓಕೆ ಡನ್ ಡನ್ ಫೈನಲಿ ಅಂಕಲ್ ಐತೆ ರೂಮದು ಎಲ್ಲರೂ ರೂಮ್ ಅಲ್ಲಿ ಇದ್ದೇವೆ ಸಾಕಾಯ್ತು ಸಾಕಂದು ಯಾನ್ ಏನದ ತೊಂದ್ರೆ ಇದ್ದದು ತೋಜ್ ಬಾನ ಬರ್ಚಾ ತೂಕ ಎಂಕ ಫ್ರೆಶ್ ಅಪ್ ಅವರಂಡಪ್ಪ ಸೊ ಟೈಮ್ ನಿಕ್ಲಿಗೆ ಬಂದೆ ಇನ್ನಿತ ವ್ಲಾಗ್ ನಿಕ್ಲಿಗೆ ಇಷ್ಟ ಅಂಡ್ ಬಂದೆ ನೀವೇ ಯಾನಂತೂ ಮಸ್ತ್ ಎಂಜಾಯ್ ಅಂತ ಗೈಸ್ ಫೈನಲಿ ಅಂಕಲ್ ರೂಮಿಗೆ ಬೈದ ಸೊ ನೀತಿ ನಮ್ಮದೇ ತಂದಿನ ಸಾರೀಸ್ ಅವು ಏನೋರ್ತಿನತ್ ಬೇತೆಗೆಲ್ಲ ಉಂಡು ಸೊ ಬತ್ತದು ಸಾಕತ್ತನ್ನು ನಾನು ಫ್ರೆಶ್ ಅಪ್ ಮತ್ತು ಆವರೆಗುಂಡು ಸೊ ನಾನು ನಿಕ್ಲಿಗೆ ಅಂದು ಸಿಕ್ಕುವೆ ನೆಕ್ಸ್ಟ್ ದ ಬ್ಲಾಗ್ಡ್ ಪಕ್ಕನ್ ಚೀನ ಗೊತ್ತನ ಉದ್ದ ಚಿಂಕ್ ಮಸ್ತ್ ಇಷ್ಟ ಆದಿದೆ ತಾನೆ ಇಯರಿಂಗ್ ಚಿಕ್ 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 ಸೊ ಈತ ವ್ಲಾಗ್ ಫುಲ್ ಆಫ್ ಎಂಜಾಯ್ಮೆಂಟ್ ಬಕ್ಕ ಶಾಪಿಂಗ್ ಸೊ ಬಾಯ್ ಲವ್ ಯು ಆಲ್